ಆಮೇಲೆ ಪವನ ಬಹುಮಾನಗಳನ್ನು ಇಟ್ಟದ್ದು ಇದು ಮೊದಲನೇ ಸಲ. ಈ ಕಂಬಳ ಟಿಕೆಟ್ನ ಕಂಬಳವಾಗಿ ಪ್ರಾರಂಭ. ಆಮೇಲೆ ಮುಂಚಿನ ದಿವಸ ಬಂದು ಕಾಯ್ತಾ ಇದ್ರು. ಬಂದ ಅತಿಥಿಗಳೆಲ್ಲ ಕೂಡ ಇಲ್ಲೇ ಬಂದು ಎಲ್ಲ ವೀರಪ್ಪ ಮೊಯ್ಲಿಯವರಿಂದ ಹಿಡಿದು ರಾಜಕಾರಣಿಗಳು ಎಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ವೆಂಕಟರಮಣ ದೇವಸ್ಥಾನದ ದೊಡ್ಡ ನೀರಿಗಾಗಿ ಕೋಣಗಳಿಗೆ ನೀರು ಹಾಕಲಿಕ್ಕೆ ರಾಮಲಕ್ಷ್ಮಣ ಅಂಡೆಗಳನ್ನು ಇಡ್ತಾ ಇದ್ರು. ಬಜಗೋಳಿಗೆ ಬರೋರು ಕೇವಲ ಕಂಬಳ ನೋಡ್ಲಿಕ್ಕೆ ಬರೋರಲ್ಲ, ಬಜಗೋಳಿಯ ಮದುವೆ ಊಟದ ರೀತಿಯಲ್ಲಿರುವಂತಹ ಆ ಊಟವನ್ನು ಸವಿಯೋದಕ್ಕೆ ಕೂಡ ಬರ್ತಾ ಇದ್ರು. ಕಂಬಳ ನಡೆಸುವುದಷ್ಟು ಸುಲಭ. ನಾನು ಯಾವತ್ತೂ ಹೇಳ್ತೇನೆ, ನಾಗಮಂಡಲ ಬ್ರಹ್ಮಕಲಶ ಆದ್ರೂ ಮಾಡ್ಬೋದು. ಅಲ್ಲಿ ಬರುವವರೆಲ್ಲ ಭಕ್ತಿಯಿಂದ ಸಿಂಗಾರ ಹೂವೆಲ್ಲ ಹಿಡ್ಕೊಂಡು ಬರ್ತಾರೆ, ಇಲ್ಲಿ ಬೆತ್ತ ಹಿಡ್ಕೊಂಡು ಬರುವವರು. ಯಾಕಂದ್ರೆ ಈ ಕಂಬಳಕ್ಕೆ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಯಾವುದೇ ಜಾತಿ ಮತ ಭೇದ ಇಲ್ಲ, ಶ್ರೀಮಂತರು ಬಡವರನ್ನು ತಾರತಮ್ಯ ಇಲ್ಲ. ಸಕುಟುಂಬ ಸಮೇತರಾಗಿ ಅಬಾಲ ವೃದ್ಧರಾಗಿ ಬಂದು ಲಕ್ಷ ಸಾವಿರ ಸಂಖ್ಯೆಯಲ್ಲಿ ನೆರೆದು ನೋಡುವಂತಹ ಒಂದು ಜಾನಪದ ಕ್ರೀಡೆ ಇದ್ರೆ ಅದು ಕರಾವಳಿ ಕರ್ನಾಟಕದ ಒಂದು ವೀರ ಕ್ರೀಡೆ, ಅದು ಕಂಬಳ. ಬಜಗೋಳಿ ಪೇಟೆಯ ಹೈವೇ ಬದಿಯಲ್ಲಿ ಇದ್ದೇವೆ. ಅಂದರೆ ಇದೇ ಜಾಗದಲ್ಲಿ ಹಿಂದೆ 1970ನೇ ಇಸ್ವಿ ಫೆಬ್ರವರಿ 3ನೇ ತಾರೀಕಿಗೆ ಒಂದು ಆಧುನಿಕ ಕಂಬಳ, ಕೃತಕವಾದಂತಹ ಕರೆಯನ್ನು ನಿರ್ಮಾಣ ಮಾಡಿ 130.3 ಮೀಟರ್, ಅದು ಉದ್ದ ಅಂದರೆ ಅಷ್ಟೇ ಜಾಗ ಸಿಕ್ಕಿದ್ದಿಲ್ಲ, ಅದಕ್ಕೆ ಲವಕುಶ ಅಂತ ಹೆಸರಿಟ್ಟು ಈ ಪೇಟೆಯ ಮಧ್ಯದಲ್ಲಿ 4 ವಿಭಾಗಗಳನ್ನು ಸೇರಿಸಿದ್ದು. ಆವರೆಗೆ ಇದ್ದಂಥ ಹಗ್ಗ ಮತ್ತು ಕಣಹಲಿಗೆ ವಿಭಾಗಕ್ಕೆ ನೇಗಿಲು ಮತ್ತು ಅಡ್ಡ ಹಲಿಗೆಯ ವಿಭಾಗಗಳನ್ನು ಸೇರಿಸಿದ್ದು ಈ ಬಜಗೋಳಿಯ ಕಂಬಳದಲ್ಲಿ. ಆಮೇಲೆ ಪವನ ಬಹುಮಾನಗಳನ್ನು ಇಟ್ಟದ್ದು ಇದು ಮೊದಲನೇ ಸಲ. ಇಷ್ಟು ಎಲ್ಲ ವಿಭಾಗಕ್ಕೂ ಕೂಡ ಪವನ ಬಹುಮಾನಗಳನ್ನು ಇಟ್ಟದ್ದು ಬಜಗೋಳಿಯ ಕಂಬಳದಲ್ಲಿ. ಈ ಕಂಬಳ ಟಿಕೆಟ್ನ ಕಂಬಳವಾಗಿ ಪ್ರಾರಂಭ ಆಯಿತು. ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿತ್ತು, ಗ್ಯಾಲರಿ ಸಿಸ್ಟಮ್ ಇತ್ತು, ವಿಸಿಟ್ ಚಾರ್ಜ್ನ ಸಿಸ್ಟಮ್ ಇತ್ತು. ಆಮೇಲೆ ಮುಂಚಿನ ದಿವಸ ಬಂದು ಕಾಯ್ತಾ ಇದ್ದರು. ಒಂದು ಸಲ ಎಲ್ಲ ಕಂಬಳ ಪ್ರಾರಂಭವಾಗಾದರೆ ಟಿಕೆಟ್ಗಿಂತ ಮೊದಲು ಎಲ್ಲರನ್ನು ಹೊರಗೆ ಕಳಿಸ್ತಾಯಿದ್ರು ಒಂದು ಸಲ. ಆಮೇಲೆ ಇದು ನಾವು ನಿಂತ ಜಾಗ ಆಗಿನ ಪೆವಿಲಿಯನ್. ಇದು ಬಂದ ಅತಿಥಿಗಳೆಲ್ಲ ಕೂಡ ಇಲ್ಲೇ ಬಂದು ಎಲ್ಲ ವೀರಪ್ಪ ಮೊಯ್ಲಿಯವರಿಂದ ಹಿಡಿದು ರಾಜಕಾರಣಿಗಳು ಎಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ ಇಲ್ಲಿಗೆ. ಆಮೇಲೆ ವೀರೇಂದ್ರ ಹೆಗ್ಗಡೆಯವರು ಶಾಶ್ವತವಾಗಿ 25 ವರ್ಷಗಳಲ್ಲಿ ಹೆಚ್ಚಿನ ವರ್ಷಗಳಲ್ಲಿ ಬಂದು ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು. ಆಮೇಲೆ ಕಂಬಳಕ್ಕೆ ಪ್ರಾರಂಭದಲ್ಲಿ ಪವನ್ಗಳನ್ನು ಕೊಟ್ಟು ಪ್ರೋತ್ಸಾಹಿಸಿದವರು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಮತ್ತೊಮ್ಮೆ ನಮಗೆ ಆ ಅವಕಾಶ ಇಲ್ಲಿ ಹೇಗೆ ಬಂತು ಅಂತ ಕೇಳಿದರೆ, ಒಂದು ಸಲ 30 ವರ್ಷಗಳಾದ ನಂತರ ನಿಂತು ಹೋದ ಕಂಬಳಕ್ಕೆ ಇಲ್ಲಿ ಬಜಗೋಳಿಯಲ್ಲಿ ಒಂದು ಕೃಷಿ ಮೇಳ ಆಯಿತು. ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರಾಜ್ಯ ಮಟ್ಟದ ಕೃಷಿ ಮೇಳ ಆದಾಗ ಅನೇಕ ಜನರಿಗೆ ಬಜಗೋಳಿಯಲ್ಲಿ ಕೃಷಿ ಮೇಳ ಆಗುವಾಗ ಇಲ್ಲಿ ಒಂದು ಕಂಬಳ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಶಿರ್ಲಾಲ್ನಲ್ಲಿ ಕೃಷಿ ಮೇಳ ಮಾಡಿದಾಗ ಅಲ್ಲಿ ಒಂದು ಕಂಬಳ ಕೂಡ ಮಾಡಿದ್ದೇವೆ. ಆಗ ಒಂದು ಸಲ ಈ ಬಲ್ಲೆಯಲ್ಲೆಲ್ಲ ಟ್ರ್ಯಾಕಿನಲ್ಲಿದ್ದಂಥ ಬಲ್ಲೆಯೆಲ್ಲ ಕರೆದು ಯುವಕ ಮಂಡಲದವರು ನಮ್ಮ ಸ್ನೇಹಿತರೆಲ್ಲ ಸೇರಿ ಆಸಕ್ತಿ ಇದ್ದವರೆಲ್ಲ ಇದರಲ್ಲಿ ಭಾಗವಹಿಸಿದರು. ಇಲ್ಲಿ ಪಕ್ಕದಲ್ಲೇ ಈ ಕೋಣಗಳು ಬಂದು ಅಲ್ಲಿ ಗೇಟ್ ಇತ್ತು ಒಳಗೆ ಬರಲಿಕ್ಕೆ. ಅಲ್ಲಿಂದ ಓಡಿ ಆದ ನಂತರ ಈ ಬದಿಯಲ್ಲಿ ವೆಂಕಟರಮಣ ದೇವಸ್ಥಾನದ ದೊಡ್ಡ ನೀರಿಗಾಗಿ ಕೋಣಗಳಿಗೆ ನೀರು ಹಾಕಲಿಕ್ಕೆ ರಾಮಲಕ್ಷ್ಮಣ ಅಂಡೆಗಳನ್ನು ಇಡ್ತಾ ಇದ್ದರು. ಅಲ್ಲಿಂದ ಮರದ ಗ್ಯಾಲರಿಯನ್ನು ನಿರ್ಮಿಸ್ತಾಯಿದ್ರು, ಈಸ್ ಚೇರ್ ಇತ್ತು, ಚೇರ್ ಇತ್ತು. ಹಾಗೆ ಹೋಗಿ ಅಲ್ಲಿ ಶುಚಿರುಚಿಯಾದ ಭೋಜನದ ಅಡಿಗೆಯ ವ್ಯವಸ್ಥೆ, ಊಟದ ವ್ಯವಸ್ಥೆ ಕೂಡ ಇತ್ತು. ಬಜಗೋಳಿಗೆ ಬರೋರು ಕೇವಲ ಕಂಬಳ ನೋಡಲಿಕ್ಕೆ ಬರೋರಲ್ಲ, ಬಜಗೋಳಿಯ ಮದುವೆ ಊಟದ ರೀತಿಯಲ್ಲಿರುವಂಥ ಆ ಊಟವನ್ನು ಸವಿಯೋದಕ್ಕೆ ಕೂಡ ಬರ್ತಾಯಿದ್ರು. ಎಲ್ಲ ವ್ಯವಸ್ಥೆಗಳು ಈ 70ನೇ ಇಸ್ವಿಯಲ್ಲಿ ಒಂದು ಕಂಬಳದಲ್ಲಿಯೇ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಪ್ರತ್ಯೇಕವಾಗಿ ಪ್ರಾರಂಭ ಮಾಡಿದ್ರು ಅವರು. ಹಾಗೆ ಈ ಕಂಬಳ ಪ್ರಾರಂಭ ಆದ ನಂತರ ನಾವು ಮುಖ್ಯವಾಗಿ ಗುರುತಿಸಬೇಕಾದ್ದು, ಅಳದಂಗಡಿಯಲ್ಲಿ ವೀರೇಂದ್ರ ಸುರೇಂದ್ರ ಅಂತ ಜೋಡುಕರೆ ಕಂಬಳ ಪ್ರಾರಂಭ ಮಾಡಿದರು. ಪಾಣೆಮಂಗಳೂರಿನ ನಿಂತಿದ್ದ ಕಂಬಳ ಹೊಳೆಯ ಕಂಬಳ ಮತ್ತೆ ಪ್ರಾರಂಭ ಆಯಿತು. ಬೋಳಂತೂರಿನಲ್ಲಿ ಕಂಬಳ ಪ್ರಾರಂಭ ಮಾಡಿದರು. ಅದು 25 ವರ್ಷ ಆದ ನಂತರ ಅದು ನಿಂತು ಹೋಯಿತು ತನ್ನದೇ ಆದ ಸಮಸ್ಯೆಯಿಂದ. ಆಮೇಲೆ 80ನೇ ಇಸ್ವಿಯಲ್ಲಿ ಮಿಜಾರ್ನಲ್ಲಿ ಆನಂದಾಳೂರು ಟಿಕೆಟ್ನ ಕಂಬಳ, ಕೋಟಿ ಚೆನ್ನಯ್ಯ ಅಂತೇಳಿ ಟಿಕೆಟ್ನ ಕಂಬಳ ಮಾಡಿ 10 ವರ್ಷ ಅತ್ಯಂತ ವೈಭವದಿಂದ ನಡೆಸಿದರು. ಕಂಬಳ ನಡೆಸುವುದಷ್ಟು ಸುಲಭ ಅಲ್ಲ. ನಾನು ಯಾವತ್ತೂ ಹೇಳ್ತೇನೆ, ನಾಗಮಂಡಲ ಬ್ರಹ್ಮಕಲಶ ಆದರೂ ಮಾಡ್ಬೋದು. ಅಲ್ಲಿ ಬರುವವರೆಲ್ಲ ಭಕ್ತಿಯಿಂದ ಸಿಂಗಾರ ಹೂವೆಲ್ಲ ಹಿಡ್ಕೊಂಡು ಬರ್ತಾರೆ, ಇಲ್ಲಿ ಬೆತ್ತ ಹಿಡ್ಕೊಂಡು ಬರುವವರು ಹೆಚ್ಚಿರುವಂಥದ್ದು. ಹಾಗಾಗಿ ಆದರೆ ಆ ಕಾಲ ಹೇಗಿತ್ತು ಅಂತ ಕೇಳಿದರೆ, ಕಂಬಳ ನಡೆದರೆ ಮರುದಿವಸ ಒಂದು ಪೇಪರ್ನಲ್ಲಿ ರಿಸಲ್ಟ್ ಬರೋದು, ಇಂಥ ಕೋಣಗಳು ಗೆದ್ದು ಅಂತ. ಈಗ ಹಾಗಲ್ಲ. ಇದರಿಂದ ಪ್ರೇರೇಪಣೆ ಪಡೆದು ಕಟ್ಪಾಡಿ ಬೀಡು, ಆಯ್ಕಳ ಭಾವ, ಮುಲ್ಕಿ ಸೀಮೆ ಈ ಎಲ್ಲ ಕಂಬಳಗಳು ಕೂಡ ಸಂಪ್ರದಾಯವನ್ನು ಉಳಿಸಿಕೊಂಡು ಆಧುನಿಕತೆಯನ್ನು ಸೇರಿಸಿಕೊಂಡು ವೈಭವದ ಕಂಬಳಗಳನ್ನು ಆಚರಿಸಲಿಕ್ಕೆ ಅವರು ಕೂಡ ಪ್ರಾರಂಭ ಮಾಡಿದರು. ಒಂದು ಕಾಲದಲ್ಲಿ ಕಂಬಳ ನೋಡಲಿಕ್ಕೆ ಹೆಂಗಸರು ಹೋದರೆ ರಂಗಪೂಜೆ ಮಾಡಿಸ್ಬೇಕಿತ್ತಂತವ್ರು. ಈಗ ಹಾಗಲ್ಲ. ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಸ್ಥಾಪಿಸಿದ ಜಾಗ ಅಂತ ಇದ್ದರೂ ಕೂಡ ಅದರಲ್ಲಿ ಜಾಗ ಸಾಕಾಗೋದಿಲ್ಲ. ಯುವಕರು, ವಯೋವೃದ್ಧರು ಸಕುಟುಂಬ ಸಮೇತರಾಗಿ, ಯಾಕಂದರೆ ಈ ಕಂಬಳಕ್ಕೆ ಒಂದು ವಿಶೇಷತೆ ಏನು ಅಂತ ಕೇಳಿದರೆ,
ಯಾವುದೇ ಜಾತಿ ಮತ ಭೇದ ಇಲ್ಲದೆ, ಶ್ರೀಮಂತರು ಬಡವರನ್ನು ತಾರತಮ್ಯ ಇಲ್ಲದೆ, ಸಕುಟುಂಬ ಸಮೇತರಾಗಿ ಅಬಾಲವೃದ್ಧರಾಗಿ ಬಂದು ಸಾವಿರ ಸಂಖ್ಯೆಯಲ್ಲಿ ನೆರೆದು ನೋಡುವಂಥ ಒಂದು ಜಾನಪದ ಕ್ರೀಡೆ ಇದ್ದರೆ ಅದು ಕರಾವಳಿ ಕರ್ನಾಟಕದ ಒಂದು ವೀರ ಕ್ರೀಡೆ, ಅದು ಕಂಬಳ ಮಾತ್ರ. ಇದು ಭೂ ಸುಧಾರಣಾ ಕಾಯಿದೆಯೂ ಕೂಡ ಸಂಪ್ರದಾಯದ ಕಂಬಳಗಳು ಸ್ವಲ್ಪ ಹಿಂದೇಟು ಹಾಕುವ ಸಂದರ್ಭದಲ್ಲಿ ಪ್ರಾರಂಭವಾದಂಥ ಕಂಬಳ ಆದದ್ದರಿಂದ ಇವತ್ತು ಸಂಪ್ರದಾಯ ಕಂಬಳಗಳು ನಡೀತದೆ. ಇವಾಗ ಉದಾಹರಣೆಗೆ ಬಾರಾಡಿಬೇಡ್ನಲ್ಲಿ 37 ವರ್ಷ ಅವರು ಆಧುನಿಕ ಕಂಬಳವನ್ನು ನಡೆಸಿದ್ರು ಕೂಡ ಅವರ ಸಂಪ್ರದಾಯ ಕಂಬಳಗಳು ಒಂದಲ್ಲ ಎರಡು ಸಂಪ್ರದಾಯ ಕಂಬಳಗಳು ಇವತ್ತಿಗೂ ಕೂಡ ಅವರು ನಡೆಸ್ತಾ ಬಂದಿದ್ದಾರೆ. ಕಂಬಳ ಇವತ್ತು ಜನಪ್ರಿಯವಾಗ್ತಾ ಇದೆ. ಇಲ್ಲಿ ಕಂಬಳ ನಿಂತಾಗ ಈ ಭಾಗದ ಜನರಿಗೆಲ್ಲ ಒಂಥರ ಏನೋ ಕಳ್ಕೊಂಡಿದ್ದೇವೆ ಅಂತ ಅನಿಸ್ತು. 30 ವರ್ಷಕ್ಕಾದ ಕಂಬಳವೇ ಇಲ್ಲ ಅಂತಾಗಿ ಎಲ್ಲ ಕಡೆ ಇದೆ ಅಂತಾಗುವಾಗ ಇಲ್ಲಿಯ ಪಕ್ಕದಲ್ಲಿ ಮಿಯಾರ್ನಲ್ಲಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ, ಕೈಗಾರಿಕಾ ಕ್ಷೇತ್ರಕ್ಕೆ ಮಂಜೂರಾದಂತಹ ಜಾಗ ಇತ್ತು. ಅಲ್ಲಿ ಕಂಬಳ ಮಾಡಬೇಕು ಅಂಥೇಳಿ ಆಗ ವೀರಪ್ಪ ಮೊಯ್ಲಿಯವರು ಈ ಜಾಗದ ಪ್ರತಿನಿಧಿಯಾಗಿದ್ದಾಗ ಅವರ ಮೂಲಕ ಇದನ್ನು ತಾಲೂಕು ಪಂಚಾಯಿತಿಗೆ ಮಿಯಾರ್ನ ಜಾಗವನ್ನು ಹ್ಯಾಂಡ್ ಓವರ್ ಮಾಡಿದ್ದರು. ಆ ತಾಲೂಕು ಪಂಚಾಯತ್ನಲ್ಲಿ ನಾವು ಒಂದು ನಿಯಮ ಮಾಡಿಕೊಂಡಿದ್ದೇವೆ. ತಾಲೂಕು ಪಂಚಾಯತ್ನಲ್ಲಿ ನಮ್ಮ ಮಿಯಾರ್ ಮತ್ತು ಮೂಡುಬಿದ್ರೆ ಅದು ಸಾರ್ವಜನಿಕ ನೆಲೆಯಲ್ಲಿ ನಡೆಯುವಂಥ ಕಂಬಳ ಆದರಿಂದ ಯಾರು MLA ಆಗಿರ್ತಾರೆ ಅವರು ಅಧ್ಯಕ್ಷರು. ಹಾಗಾಗಿ ನಮಗೆ ಒಂದು ಪ್ರೋಟೋಕಾಲ್ ಪ್ರಕಾರವೂ ಆಯಿತು. ಸರ್ಕಾರಕ್ಕೆ ಅನುದಾನಗಳು ಬಂತು. ಯಾಕಂದರೆ ಮಾನ್ಯ ಸದಾನಂದ ಗೌಡ ಅವರು ಅಧ್ಯಕ್ಷರಾಗಿದ್ದಾಗ 1 ಕೋಟಿ ರೂಪಾಯಿ ಕಂಬಳಕ್ಕೆ ಸ್ಯಾಂಕ್ಷನ್ ಮಾಡಿಸಿ ಒಂದೊಂದು ಕಂಬಳಗಳಿಗೆ 5 ಲಕ್ಷ. ಅದಕ್ಕಿಂತಲೂ ಪೂರ್ವದಲ್ಲಿ 25ನೇ ವರ್ಷದ ಬೆಳ್ಳಿ ಹಬ್ಬಕ್ಕೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ರು. 1 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ರು. ಆ 1 ಲಕ್ಷವನ್ನು ಪಡಿಬೇಕಾದರೂ ಕೂಡ ಅದಕ್ಕೆ ಸುಮಾರು ವಿಧಿವಿಧಾನಗಳು 13 ಸಲ ಹೋಗಿದ್ದಾರೆ. 13 ಸಲ ಬೆಂಗಳೂರಿಗೆ ಓಡಾಡಿ ಕೊನೆಗೆ ಅದು ಸಿಕ್ಕಿದೆ. ಯಾಕಂದರೆ PWD ಅವ್ರದ್ದಾಗಬೇಕು, ಮಾನ್ಯತೆ ಆಗಬೇಕು. ಆದರೆ ಅದೊಂದು ಮೊದಲನೇ ಸಲ ದೊರಕಿದ್ದು. ಇನ್ನೊಂದು ಈ ಕಂಬಳದ ವಿಶೇಷ ಅಂತ ಕೇಳಿದರೆ 10ನೇ ವರ್ಷದ ಸಂದರ್ಭದಲ್ಲಿ ಜೂನಿಯರ್ ವಿಭಾಗ ಅಂತ ಪ್ರಾರಂಭ ಆದದ್ದು ಇಲ್ಲಿಯೇ ಬಜಗೋಳಿಯಲ್ಲಿ. ಜೂನಿಯರ್ ಅಂದರೆ 6 ಹಲ್ಲು ಅದಕ್ಕಿಂತ ಕೆಳಗಿನ ಹಗ್ಗ ಮತ್ತು ನೇಗಿಲು ವಿಭಾಗದ ಜೂನಿಯರ್ ವಿಭಾಗದ ಕೋಣಗಳನ್ನು ಕೂಡ ಪ್ರಾರಂಭ ಮಾಡಿದ್ದು ಈ ಕಂಬಳದಲ್ಲಿಯೇ. ಅದು ಮುಖ್ಯವಾಗಿ. ಆಮೇಲೆ ಇನ್ನೊಂದು ಕಂಬಳದಲ್ಲಿ ಒಂದು ಕೋಣಗಳಿಗೆ ಸನ್ಮಾನ ಮಾಡುವಂಥ ಸಂಪ್ರದಾಯ ಪ್ರಾರಂಭ ಮಾಡಿದ್ದು ಕೂಡ ಈ ಬಜಗೋಳಿಯ ಕಂಬಳದಲ್ಲಿ. ನಿಡ್ಪಳ್ಳಿ ಜೀವನರಾರಿಗರ ಜಯ ಗೋಪಾಲ ಕೋಣಗಳಿಗೆ ಅದು ಯಾರಿಗೂ ಕೂಡ ಹುಚ್ಚಿಡಿಸ್ತಿತ್ತು ಓಡುವಾಗ. ಆ ಕೋಣಗಳಿಗೆ ಮೊದಲನೇ ಬಾರಿ ಬಜಗೋಳಿಯ ಕಂಬಳದ ದಶಮಾನ ಸಂದರ್ಭದಲ್ಲಿ ಆ ಕೋಣಗಳಿಗೂ ಕೂಡ ಸನ್ಮಾನ ಆಯಿತು. ಆಮೇಲೆ ಸುಮಾರು ಬೋಳಂತೂರಿನ ಕಾಟಿಗೆ, ನಂದಿಕೂರಿನ ಚೆನ್ನನಿಗೆ, ಆಮೇಲೆ ನಂದರಿಕೆಯ ನಿಮ್ಮ ಪಾಂಡುಗೆ, ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ, ಆಮೇಲೆ ನಮ್ಮ ದೋಣಿ ಮತ್ತು ಬೊಳ್ಳನಿಗೆ, ಬೋಳದ ಗುತ್ತಿನವರದು, ಇದೆಲ್ಲ ಸನ್ಮಾನಗಳು. ನಮ್ಮ ಶಿರ್ಲಾಲ್ನಲ್ಲೇ 2 ಜೊತೆ ಕೋಣಗಳಿಗೂ ಸನ್ಮಾನ ಮಾಡಿ ಭಾಳ ಅದ್ದೂರಿಯಿಂದ ವ್ಯವಸ್ಥೆ ಮಾಡಿದ್ದೇವೆ. ಹೀಗೆ ಹೊಸ ಹೊಸ ಆವಿಷ್ಕಾರಗಳಿಗೆ ಕಾರಣವಾದದ್ದು ಈ ಬಜಗೋಳಿಯ ಕಂಬಳ. ಆಧುನಿಕ ಕಂಬಳ ಅನ್ನುವಾಗ ನಾವು ಪ್ರಾರಂಭ ಮಾಡುವುದೇ ಬಜಗೋಳಿಯಿಂದ, ಬೇರೆ ಅದಕ್ಕಿಲ್ಲ. ಆದರೆ ಅನೇಕ ಕಂಬಳಗಳಿಗೆ ಇದು ಸ್ಫೂರ್ತಿಯನ್ನು ಕೊಟ್ಟಿತ್ತು. ಮತ್ತು ಅದು ಗುಣಪಾಲರು ಜೈನಿಯವರ ಒಂದು ಆಡಳಿತದ ಅಚ್ಚುಕಟ್ಟತನ ಕೂಡ ತೋರಿಸ್ತಾ ಇತ್ತು. ಅಲ್ಲಿ ಶಿಸ್ತಿತ್ತು. ಮತ್ತು ಅವರು ಕಂಬಳಕ್ಕೆ ಬಂದಾಗ ನಂತರ ಕೈ ಹಾಕ್ತಿರಲಿಲ್ಲ ಎಲ್ಲಿಯೂ ಕೂಡ. ಒಬ್ಬರಿಗೆ ಚಾರ್ಜ್ ಕೊಟ್ಟುಬಿಟ್ರೆ ಅಲ್ಲಿ ಅದು ಯಶಸ್ಸಾಗಲಿಕ್ಕೆ ಅದೂ ಒಂದು ಕಾರಣ. ತಜ್ಞರು ಯಾರಿದ್ದಾರೆ ಅವರಿಗೆಲ್ಲ ಯಶಸ್ಸು. ನನ್ನ ಮಟ್ಟಿಗೆ ಇದು ಯಾಕೆ ಭಾಳ ಅಭಿಮಾನದ ಸಂಗತಿ ಅಂತ ಹೇಳಿದರೆ, ನಾನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಾಗಲೇ ಈ ಬಜಗೋಳಿಯ ಕಂಬಳಕ್ಕೆ ಬಂದು ನಾನು 1970ಯಲ್ಲಿಯೇ ನನಗೆ ಮೈಕ್ ಹಿಡಿಯುವಂಥ ಅವಕಾಶ, ಒಂದು ವೀಕ್ಷಕ ವಿವರಣೆಗಾರನಾಗಿ, ತೀರ್ಪುಗಾರನಾಗಿ ಆಗ ಭುಜಬಲಿ ಬಂಗರು ಅಂತಿದ್ರು, ಅವರು ನನಗೆ ಕರೆದು ಕೊಟ್ಟರು, ಮೈಕ್ ಪಾತಿರು ಅಂಥೇಳಿ. ನನ್ನ ಕಂಬಳದ ಅಭಿಯಾನ ಈಗ 52 ವರ್ಷಗಳಿಗೆ ತಲುಪ್ತಾ ಇದ್ದರೂ ಕೂಡ ನನಗೆ ಪ್ರೇರಣೆ ಕೊಟ್ಟದ್ದು ಈ ಬಜಗೋಳಿಯ ಕಂಬಳ ಅನ್ನೋದನ್ನು ನಾನು ಕೃತಜ್ಞತಾಪೂರ್ವಕವಾಗಿ ಇಲ್ಲಿ ಸ್ಮರಿಸಿಕೊಳ್ತೇನೆ.